ಕಳೆದ 2 ವರ್ಷಗಳಿಂದ ನಾನು ಮಾಡಿದ ಹೋರಾಟದ ಫಲವಾಗಿ ನನಗೆ ನ್ಯಾಯ ಸಿಕ್ಕಿದೆ. ಪ್ರಸ್ತುತ ಈ ಮೊದಲು ಮಾಡಿದ ಎಲ್ಲ ಹೋರಾಟಗಳಿಂದ ಹಿಂದೆ ಸರಿದು ಮುಂದಿನ ಜೀವನ ಸುಖಕರವಾಗಿ ಜೀವಿಸಲು ತೀರ್ಮಾನಿಸಿದ್ದೇನೆ ಎಂದು ಆಸಿಯಾ ತಿಳಿಸಿದ್ದಾರೆ. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಇಬ್ರಾಹಿಂ ಖಲೀಲ್ ಕಟ್ಟೇಕಾರ್ ಎಂಬುವರ ಮನೆಗೆ ಸೇರಿಸಿಕೊಳ್ಳುವ ಬಗ್ಗೆ ಹೋರಾಟವನ್ನ ಮಾಡಿಕೊಂಡು ಬಂದಿದ್ದೇನೆ. ಅಲ್ಲದೆ ಜಾತಿ ಮತಗಳನ್ನು ಬಿಟ್ಟು ವಿವಿಧ ಸಂಘ ಸಂಸ್ಥೆಯ ನೇತಾರರು, ಧರ್ಮಗುರುಗಳು ಮತ್ತು ಸ್ವಾಮೀಜಿಗಳು ಎಲ್ಲರೂ ಸೇರಿ ನನ್ನ ಸಮಸ್ಯೆಯ ಬಗ್ಗೆ ನನಗೆ ಬೆಂಬಲವಾಗಿ ವಿವಿಧ ಹೋರಾಟದಲ್ಲಿ ನನ್ನೊಂದಿಗೆ ಕೈ ಜೋಡಿಸಿಕೊಂಡು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ರಾಜಕೀಯ ಪಕ್ಷವಾಗಲಿ, ಧರ್ಮದ ಪ್ರತಿನಿಧಿಗಳಾಗಲಿ, ಯಾವುದೇ ಜಾತಿಯ ಸಂಘ ಸಂಸ್ಥೆಗಳಾಗಲಿ ನನ್ನ ಪರವಾಗಿ ಅಥವಾ ವಿರುದ್ಧವಾಗಿ ಯಾವುದೇ ಹೇಳಿಕೆಯನ್ನ ನೀಡಿ ಸಮಾಜದಲ್ಲಿ ಗೊಂದಲಗಳನ್ನು ಉಂಟು ಮಾಡಬಾರದಾಗಿ ವಿನಂತಿಸುತ್ತೇನೆ ಎಂದು ಹೇಳಿದರು. ನಾನು ಆಸಿಯಾ ಇಬ್ರಾಹಿಂ ಖಲೀಲ್ ಕಟ್ಟೇಕಾರ್ ಅಂತ ಇಷ್ಟು ದಿನ ನನ್ನ ಗುರುತಿಸಿದ್ದೀರಾ. ಇನ್ನು ಮುಂದಕ್ಕೆ ನಾನು ಜಸ್ಟ್ ಆಸಿಯಾ. ಬಿಕಾಸ್ 2 ವರ್ಷದ ನಿರಂತರ ಹೋರಾಟದಿಂದ ನನಗೆ ನನ್ನ ಗಂಡ ವಾಪಸ್ಸಂತೂ ಬರಲಿಲ್ಲ. ಸೊ ನಾನು ಇದನ್ನು ಎಲ್ಲ ಸಂಘಟನೆಗಳಾಗಲಿ, ಹಿಂದೂ ಸಂಘಟನೆ ಶರಣ್ ಪಂಪಲ್ ಆಗಲಿ, ಗುರುಪುರ ಸ್ವಾಮಿ ವಜ್ರದೇವಿ ಸ್ವಾಮೀಜಿ ಆಗಲಿ, ಮುಸ್ಲಿಂ ಮಕ್ಕುಟ ಆಗಲಿ, ಎಲ್ಲರೂ ಅಶ್ರಫ್ ಮೇಯರು ಎಲ್ಲರೂ ಇದಕ್ಕೆ ನಿರಂತರವಾಗಿ ಮಾಡಿನೂ ಅವರಿಂದ ನನಗೊಂದು ನ್ಯಾಯ ದೊರಕುತ್ತೆ ಅನ್ನೋದು ಅವರು ಯಾರು ಹೇಳಿದ್ದು ಕೇಳ್ತಾ ಇರಲಿಲ್ಲ. ಸೊ ಇದೇ ಹೋರಾಟ ಮಾಡಿ ನನ್ನ ಬಾಳನ್ನ ನಾನು ಏನಕ್ಕೆ 2 ಇಯರ್ಸಿಂದ ಮಾಡಿದ್ದೀನಿ. ಇನ್ನು ಮುಂದಕ್ಕಾದರೂ ನಂದಾದ ಜೀವನ ನಾನು ರೂಪಿಸ್ಕೊಳ್ಳೋಣ ಅಂತ ಹೇಳಿ ಈ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಾನು ಅವರು ಮನೆಯವ್ರ ಹತ್ರ ಸುಳ್ಯದ ಸೋಷಿಯಲ್ ವರ್ಕರ್ಸ್ ಅವರೆಲ್ಲ ಆಗಲಿ ಮಾತಾಡಿ ನನಗೆ ಇದಕ್ಕೊಂದು ಅಂತ್ಯ, ಮೀನ್ಸ್ ಸುಖಾಂತ್ಯ ಬರಲಿಲ್ಲ ಅಂದರೂ ಒಂದು ಅಂತ್ಯ ಬೇಕು ಇದಕ್ಕೆ ಸುಖಾಂತ್ಯ ಅಂತೂ ಆಗಲಿಲ್ಲ. ಅಂತ್ಯ ಪಡ್ಕೊಳ್ಳೋಕ್ಕೆ ಅವರೇ ಬಂದು ನನಗೆ ಬೇಡ ಅಂತ ಹೇಳಬೇಕು ಅನ್ನೋದು ನನ್ನದೊಂದು ಬೇಡಿಕೆ ಇತ್ತು ಅವ್ರ ಹತ್ರ. ಸೊ ಅದನ್ನು ಅವರು ಪೂರೈಸಿದ್ದಾರೆ. ಮೊನ್ನೆ ಅವ್ರನ್ನ ಕರ್ಕೊಂಡ್ಬಂದು ನನ್ನ ಮುಂದೆ ಅವರು ಬೇಡ ಅಂತ ಹೇಳಿದ್ದಾರೆ. ಸೊ ನಾನು ಇನ್ನು ಮುಂದೆ ಅವ್ರ ಜೊತೆ ಜೀವನ ಮಾಡೋಕ್ಕೆ ನನಗೂ ರೆಡಿ ಇಲ್ಲ. ಬಿಕಾಸ್ ಇಷ್ಟೊಂದು ಹಿಂಸೆ ಮಾಡಿ ಇದು ಮಾಡಿ ಸೊ ದಿಸ್ ಇಸ್ ಮೈ ನಿರ್ಧಾರ. ನನ್ನ ನಿರ್ಧಾರ ತೊಗೊಂಡಿರೋದು ಹೀಗೆ. ನಾನು ನಂದಾದ ಜೀವನವನ್ನು ಫ್ರೀಡಮ್ ಆಗಿ ಐ ಕ್ಯಾನ್ ಲೀಡ್ ಮೈ ಲೈಫ್ ಅಂತ ನಾನು ಇದು ಮಾಡ್ತೀನಿ.